ಈಗ ಮತ್ತೆ ಮಂಗಳೂರು ಸ್ಮಾರ್ಟ್ ಸಿಟಿ ರೂಪದಲ್ಲಿ ಪಂಪ್ವೆಲ್ ಬಸ್ ನಿಲ್ದಾಣದ ವಿಷಯವನ್ನ ಚರ್ಚೆಗೆ ಎತ್ತಿಕೊಳ್ಳಲಾಗಿದೆ. ಸ್ಮಾರ್ಟ್ ಸಿಟಿ ಮಂಗಳೂರು ಯೋಜನೆಯ ಅಡಿ 7.23 ಎಕರೆಯಷ್ಟು ಜಾಗದಲ್ಲಿ ಹೊಸ ಖಾಸಗಿ ಬಸ್ ನಿಲ್ದಾಣ ಸ್ಥಾಪನೆಗೆ ಹಸಿರು ನಿಶಾನೆ ಸಿಕ್ಕಿದೆ. ಬಸ್ ನಿಲ್ದಾಣವನ್ನ ನಗರದ ಹೊರಗೆ ನಿರ್ಮಿಸದ ಹೊರತು ಮಂಗಳೂರಿನ ಟ್ರಾಫಿಕ್ ಸಮಸ್ಯೆ ನಿವಾರಿಸಲು ಸಾಧ್ಯವಿಲ್ಲ. ಈ ಸತ್ಯವನ್ನ 23 ವರ್ಷಗಳ ಹಿಂದೆಯೇ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯಾಗಿದ್ದ ಭರತ್ ಲಾಲ್ ಮೀನಾ ಕಂಡುಕೊಂಡಿದ್ರು. ಅದಕ್ಕಾಗಿ ಆಗಲೇ ಅವರು ನಗರದ ಹೊರವಲಯದ 4 ಕಡೆಗಳಲ್ಲಿ ಬಸ್ ನಿಲ್ದಾಣವನ್ನ ನಿರ್ಮಿಸಲು ಜಾಗ ಗುರುತಿಸಿದ್ರು, ಮಂಜೂರಾತಿಯನ್ನ ಪಡೆದಿದ್ರು. ಆದರೆ ಅವರು ಯೋಜನೆ ಕಾರ್ಯಗತಗೊಳಿಸುವ ಮೊದಲೇ ವರ್ಗಾವಣೆಗೊಂಡ್ರು. ಇದು ಮಂಗಳೂರಿಗರ ಪಾಲಿನ ದುರದೃಷ್ಟ ಎಂದೇ ಹೇಳಬಹುದಷ್ಟೇ. ಅಂದು ನಿಂತ ಹೊರವಲಯದಲ್ಲಿ ಬಸ್ ನಿಲ್ದಾಣ ನಿರ್ಮಿಸುವ ಯೋಜನೆ ಇಂದಿಗೂ ಪೂರ್ಣಗೊಂಡಿಲ್ಲ. ಬಸ್ ನಿಲ್ದಾಣಕ್ಕೆ ಮೀಸಲಿರಿಸಿದ್ದ 1 ಎಕರೆ ಜಾಗ ಡಿನೋಟಿಫೈ ಮಾಡಿ ಖಾಸಗಿ ವ್ಯಕ್ತಿಯ ಸುಪರ್ದಿಗೆ ವಹಿಸಿ ಆಗಲೇ ಹಲವು ಸಮಯ ಕಳೆದಿದೆ. ನಗರದ ಹೊರವಲಯದ 4 ಕಡೆಗಳಲ್ಲಿ ಬಸ್ ನಿಲ್ದಾಣದ ಯೋಜನೆ ಸತ್ತೇ ಹೋಗಿದೆ. ಕಳೆದ ದಶಕದಿಂದ ಪಂಪ್ವೆಲ್ನಲ್ಲಿ ಬಸ್ ನಿಲ್ದಾಣ ನಿರ್ಮಿಸುವ ಚರ್ಚೆಗಳು ನಡೆಯುತ್ತಿವೆ, ಆದರೆ ಕಾರ್ಯಗತವಾಗಿಲ್ಲ. ಈಗ ಮತ್ತೆ ಮಂಗಳೂರು ಸ್ಮಾರ್ಟ್ ಸಿಟಿ ರೂಪದಲ್ಲಿ ಪಂಪ್ವೆಲ್ ಬಸ್ ನಿಲ್ದಾಣದ ವಿಷಯವನ್ನ ಚರ್ಚೆಗೆ ಎತ್ತಿಕೊಳ್ಳಲಾಗಿದೆ. ಸ್ಮಾರ್ಟ್ ಸಿಟಿ ಮಂಗಳೂರು ಯೋಜನೆಯಡಿ 7.23 ಎಕರೆಯಷ್ಟು ಜಾಗದಲ್ಲಿ ಹೊಸ ಖಾಸಗಿ ಬಸ್ ನಿಲ್ದಾಣ ಸ್ಥಾಪನೆಗೆ ಹಸಿರು ನಿಶಾನೆ ಸಿಕ್ಕಿದೆ. ಬೆಂಗಳೂರಿನಲ್ಲಿ ನಡೆದ ಸ್ಮಾರ್ಟ್ ಸಿಟಿ ಎನ್ಪಿವಿ ಸಭೆಯಲ್ಲಿ ಪಂಪ್ವೆಲ್ ಬಸ್ ನಿಲ್ದಾಣಕ್ಕೆ ಅನುಮೋದನೆ ಪಡೆಯಲಾಯಿತು. ಸ್ಮಾರ್ಟ್ ಸಿಟಿ ರೂಪುಗೊಳ್ಳಲು ರೂಪಿಸುವ ಯೋಜನೆ ಕಾರ್ಯಗತವಾಗಬೇಕಿದ್ರೆ ಎನ್ಪಿವಿ ಸಭೆಯಲ್ಲಿ ಚರ್ಚಿಸಿ ಅನುಮೋದನೆ ಪಡೆಯಬೇಕಾಗುತ್ತದೆ. ಈ ಸಮಿತಿಯಲ್ಲಿ ಕುಡ್ಸೆಂಪ್ ಆಡಳಿತಾಧಿಕಾರಿಯಾಗಿ ಎಪಿ ಇಬ್ರಾಹಿಂ ಸಹಿತ ಹಲವು ಅಧಿಕಾರಿಗಳಿದ್ದಾರೆ. ಎಪಿ ಇಬ್ರಾಹಿಂರವರ ವಿಷಯ ಇಲ್ಲೇಕೆ ಪ್ರಸ್ತಾವಿಸಿದಂದ್ರೆ, ಅವರು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯಾಗಿದ್ದ ಅವಧಿಯಲ್ಲೂ ಮಂಗಳೂರು ಹೊರ ವಲಯಗಳಲ್ಲಿ 4 ದಿಕ್ಕುಗಳಲ್ಲಿ 4 ಬಸ್ ನಿಲ್ದಾಣ ನಿರ್ಮಿಸುವ ವಿಷಯದಲ್ಲಿ ಆಸಕ್ತಿ ಪ್ರಕಟಿಸಿದ್ರು. ಆದರೆ ರಾಜಕಾರಣ ಅವರ ಯೋಚನೆಗೂ ಅವಕಾಶ ನೀಡಿರಲಿಲ್ಲ. ರಮನಾಥ ರೈ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮೊದಲ ಸಭೆಯಿಂದಲೇ ಪಂಪ್ವೆಲ್ ಬಸ್ ನಿಲ್ದಾಣದ ವಿಷಯವನ್ನ ಪ್ರಸ್ತಾಪಿಸುತ್ತಾ ಬಂದಿದ್ದಾರೆ. ಅವರು ತೋರಿದ ಆಸಕ್ತಿ ಕಾರ್ಯರೂಪಕ್ಕೆ ಬಂದಿದೆಯಾಗಿದ್ರೆ ಇಂದು ಬಸ್ ನಿಲ್ದಾಣ ಕಾಮಗಾರಿ ಪೂರ್ಣಗೊಂಡಿರಬೇಕಿತ್ತು. ಆದರೆ ನಿಯೋಜಿತ ಯೋಜನಾ ಪ್ರದೇಶದ ಗಿಡಗಂಟಿಗಳನ್ನು ಕೀಳಿಸುವ ಕೆಲಸ ಕೂಡ ಉಸ್ತುವಾರಿ ಸಚಿವರಿಂದ ಮಾಡಿಸಲಾಗಲಿಲ್ಲ. ನಗರ ಹೊರವಲಯದಲ್ಲಿ ಬಸ್ ನಿಲ್ದಾಣದ ಕನಸು ಸಾಕಾರಗೊಳಿಸಲು ಕೇಂದ್ರ ಸರ್ಕಾರದ ಸ್ಮಾರ್ಟ್ ಸಿಟಿ ಯೋಜನೆ ಬರುವವರೆಗೂ ಕಾಯಬೇಕಾಗಿ ಬಂದಿತ್ತು. ಮಂಗಳೂರು ನಗರ ಟ್ರಾಫಿಕ್ ಸಮಸ್ಯೆ ಆರಂಭವಾಗಿದ್ದೇ ರೂಟ್ ನಂಬರ್ 15. ಬಸ್ ಆರಂಭವಾದ ಬಳಿಕ ಹೀಗೆಂದು ಹಳೆಯ ಖಾಸಗಿ ಬಸ್ ಚಾಲಕರ ಮತ್ತು ಸಿಬ್ಬಂದಿ ಹೇಳುತ್ತಿದ್ದಾರೆ. ಮಂಗಳೂರಿನ ಖಾಸಗಿ ಬಸ್ ವ್ಯವಹಾರ ರೂಟ್ ತಪ್ಪಲು ಕೂಡ ಈ ಮಾರ್ಗದ ಬಸ್ ಆರಂಭವೇ ಕಾರಣ. ಖಾಸಗಿ ಬಸ್ಗಳ ನಿರ್ವಹಣೆಯ ಜವಾಬ್ದಾರಿ ಮಾಲಕರ ಕೈಯಿಂದ ನೇರವಾಗಿ ಸಿಬ್ಬಂದಿಯ ಹಿಡಿತಕ್ಕೆ ಬರಲು ಕೂಡ ನಂಬರ್ 15 ರೂಟ್ ಕಾರಣ ಎಂಬುದು ಆರೋಪ. ಕಾಂಟ್ರಾಕ್ಟ್ ಕ್ಯಾರೇಜ್ ಬಸ್ಗಳ ಮೇಲೆ ಕ್ರಮ ಕೈಗೊಳ್ಳದಿರುವುದು, ರಸ್ತೆ ವಿಸ್ತರಿಸಿದ್ರೂ ವಿಸ್ತರಿತ ರಸ್ತೆಯಲ್ಲಿ ವಾಹನ ಪಾರ್ಕ್ ಮಾಡುತ್ತಿರುವುದು, ತಮ್ಮ ಕಟ್ಟಡದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡುವಂತೆ ಕಟ್ಟಡಗಳ ಮಾಲಕರ ಮೇಲೆ ಒತ್ತಡ ಹೇರುವುದು ಇವೆಲ್ಲವೂ ಮಂಗಳೂರಿನ ಟ್ರಾಫಿಕ್ ಸಮಸ್ಯೆಯ ಮೂಲಗಳು ಎಂಬುದನ್ನು ಮರೆಯುವಂತಿಲ್ಲ. ಪಂಪ್ವೆಲ್ನಲ್ಲಿ ಬಸ್ ನಿಲ್ದಾಣ ನಿರ್ಮಾಣವಾದ ಬಳಿಕವೂ ಎಲ್ಲಾ ಬಸ್ಗಳು ನಗರಕ್ಕೆ ಬರುತ್ತವೆ ಎಂದಾದರೆ ಟ್ರಾಫಿಕ್ ಸಮಸ್ಯೆ ಮತ್ತೆ ಎಂದಿನಂತೆಯೇ ಮುಂದುವರಿಯುತ್ತದೆ. ಈ ವಿಷಯದಲ್ಲಿ ಅಧಿಕಾರಿಗಳು ಸ್ಪಷ್ಟ ನಿಲುವು ಪ್ರಕಟಿಸಬೇಕಿದೆ. ಆರ್ಯ ಲೋಹಾನಿ, ವಿ4 ನ್ಯೂಸ್ 24/7 ಮಂಗಳೂರು.